ಒಂದು ಪ್ರೋಗ್ರಾಮ್ ಆಫೀಸರ್ ಯಾರು ಕುಷ್ಠರೋಗ ಅಧಿಕಾರಿಗಳು ಅಂತೇಳಿ ಏನು ಜಿಲ್ಲಾ ಮಟ್ಟದ ಒಬ್ಬರು ಅಧಿಕಾರಿ ಇರ್ತಾರೆ, ಅವರ ಕಚೇರಿ ಒಳಗಡೆ ಕೆಲವೊಂದು ಫೋಟೋಗ್ರಾಫ್ಸ್ಗಳು ಬಂದು ಮತ್ತು DHO ಅವರಿಗೂ ಮತ್ತು ಇದರೊಳಗಡೆ ಬಂದು ಈ ರೀತಿಯಾದಂಥ ಒಂದು ಅನುಚಿತ ವರ್ತನೆ ನಡೀತಾ ಇದೆ ಅನ್ನೋಂಥ ಒಂದು ಕಂಪ್ಲೇಂಟ್ ಬಂದ ಆಧಾರದ ಮೇಲೆ ನಾವು ಏನು ಒಂದು ವಿಶಾಖ ಗೈಡ್ಲೈನ್ಸ್ ಅಂತೇಳಿರುತ್ತೆ ಮತ್ತು ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಎಟ್ ವರ್ಕ್ ಪ್ಲೇಸ್ ವುಮೆನ್ ಇದ್ರದ್ದು ಏನೋ ಒಂದು ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಏನಿದೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂತೇಳಿ ಇರುತ್ತೆ, ಆಂತರಿಕ ದೂರು ಸಮಿತಿ ಅಂತ. ಅದರಲ್ಲಿ ಹಿರಿಯ ಆರೋಗ್ಯ ಇಲಾಖೆ ಅಧಿಕಾರಿ ಯಾರಿರ್ತಾರೆ ಅವರು ಅದರ ಚೇರ್ಮನ್ ಇರ್ತಾರೆ. ಅವರು ಕಾಲಕ್ಕೆ ಮೀಟಿಂಗ್ ಮಾಡಿ ಅವರು ನಮಗೆ ವರದಿ ಕೊಡಬೇಕು ಮತ್ತು ಈ ರೀತಿ ಯಾವುದಾದ್ರೂ ಕಂಪ್ಲೇಂಟ್ಸ್ಗಳು ಬಂದಾಗ ಅವರು ತನಿಖೆ ಮಾಡಿ ನಮಗೆ ರಿಪೋರ್ಟನ್ನು ಕೊಡ್ತಾರೆ. ಅದರ ಮೇಲೆ ಒಂದು ಹಿರಿಯ ಏನು ಆರೋಗ್ಯ ಇಲಾಖೆ ಅಧಿಕಾರಿಯ ಇದರೊಳಗಡೆ ಒಂದು ತನಿಖೆಯನ್ನು ಮಾಡಿದಾಗ ಪ್ರಾಥಮಿಕವಾಗಿ ಆ ರೀತಿ ಅನುಚಿತವಾಗಿ ವರ್ತನೆ ನಡೆದಿರುವಂಥದ್ದು ಗಮನಕ್ಕೆ ಬಂದಿರೋದ್ರಿಂದ ಅದನ್ನು ನಾವು ಡಿಸ್ಟ್ರಿಕ್ಟ್ ಕಂಪ್ಲೇಂಟ್ ಕಮಿಟಿ ಅಂತೇಳಿರುತ್ತೆ, ಅದರಿಂದನೂ ಕೂಡ ವೆಟ್ಟಿಂಗ್ ಮಾಡಿಕೊಂಡು ಸರ್ಕಾರಕ್ಕೆ ಶಿಸ್ತು ಕ್ರಮಕ್ಕೆ ನಾವು ಆಗಸ್ಟ್ ತಿಂಗಳಲ್ಲಿ ನಾವು ಶಿಫಾರಸು ಮಾಡಿ ಕಳಿಸಿದ್ವಿ. ಅದರ ಬೇಸಿಸ್ ಮೇಲೆ ನವೆಂಬರ್ 8ನೇ ತಾರೀಕಿಗೆ ಸರ್ಕಾರದಿಂದ ಆದೇಶ, ಆರೋಗ್ಯ ಇಲಾಖೆಯಿಂದನೂ ಆದೇಶ ಆಗಿ ಅವರಿಗೆ ಅಮಾನತಿನಲ್ಲಿಟ್ಟು ಅವರ ಮೇಲೆ ಆದೇಶ ಆಗಿದೆ. ಅವರ ಲೀನನ್ನು ಕೂಡ ಇಲ್ಲಿಂದ ಬೇರೆ ಯಾವುದೋ ಜಿಲ್ಲೆಗೆ ಕೂಡ ಶಿಫ್ಟ್ ಮಾಡಿದ್ದಾರೆ. ಹಾಗಾಗಿ ಏನು ಡಿಸಿಪ್ಲಿನರಿ ಇದೊಂದು ಸೂಕ್ಷ್ಮವಾದಂಥ ವಿಚಾರ, ಯಾಕೆಂದರೆ ಇದರಲ್ಲಿ ಮಹಿಳೆಯರ ಡಿಗ್ನಿಟಿ ಕೂಡ ಇನ್ವಾಲ್ವ್ ಆಗಿರೋದ್ರಿಂದ ಮತ್ತೆ ಭಾಳಷ್ಟು ಇದರೊಳಗಡೆ ಇದ್ದಿದ್ದರಿಂದ ಮತ್ತು ಇಲ್ಲಿ ಒಂದು ಪ್ರೈಮಾ ಫೇಸಿ ನಮಗೆ ಪ್ರಾಥಮಿಕವಾಗಿ ನಮಗೆ ಕೆಲವೊಬ್ಬರು ಇದರಿಂದ ನೇರವಾಗಿ ಕಂಪ್ಲೇಂಟ್ ಬರದೆ ಅವರ ಆಫೀಸಲ್ಲಿ ಬೇರೆ ಮಹಿಳೆಯರಿಂದ ಒಂದು ಕಂಪ್ಲೇಂಟ್ ಬಂದಿದ್ದರಿಂದ ಮತ್ತು ಭಾಳಷ್ಟು ಅನಾಮಧೇಯ ಕರೆಗಳು ಮತ್ತು ಅವರ ಸಂಬಂಧಪಟ್ಟವರು ಕರೆ ಮಾಡ್ತಾ ಇದ್ದಿದ್ದರಿಂದ ನಮಗೆ ಒಂದು ಸಾಲಿಡ್ ಎವಿಡೆನ್ಸ್ ಇಲ್ಲದೆ ಒಬ್ಬ ಹಿರಿಯ ಅಧಿಕಾರಿ ಮೇಲೆ ಆ್ಯಕ್ಷನ್ ಮಾಡೋದಕ್ಕೆ ಇದರೊಳಗಡೆ ಆಯಿತು. ಆದರೂ ಈ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಈಗ ಒಂದು ಕೇಸಸ್ನ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಯಿಂದ ಕೂಲಂಕುಷವಾಗಿ ತನಿಖೆ ಮಾಡಿಸಿ ಅದರ ವರದಿಯನ್ನು ನಾವು ಸರ್ಕಾರಕ್ಕೆ ಒಪ್ಪಿಸಿದ್ರ ಮೇಲೆ ಅವರಿಗೀಗ ತನಿಖೆ ಆಗಿ ಏನು ಒಂದು ಪ್ರಾಥಮಿಕ ತನಿಖೆ ಆಧಾರದ ಮೇಲೇ ಅವ್ರ ಮೇಲೆ ಆ್ಯಕ್ಷನ್ ಆಗಿದೆ. ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಕೂಡ ಅವರ ಆರೋಗ್ಯ ಇಲಾಖೆಯಿಂದ ಆಗುತ್ತೆ. ಅದು ನನಗೆ ಗೊತ್ತಿಲ್ಲ, ಅದು ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇದರೊಳಗಡೆ ಅಫಿಷಿಯಲಿ ನಮ್ಮ ಕಚೇರಿಗೆ ಯಾವುದೇ ರೀತಿಯಾದಂಥ ಸ್ಟೇ ಇದರೊಳಗಡೆ ಬಂದಿಲ್ಲ. ಅದನ್ನು ಆರೋಗ್ಯ ಇಲಾಖೆಯ ಅವರ ಏನು ಮಾತೃ ಇಲಾಖೆ ಒಳಗಡೆ ಏನು ಡಿಸಿಪ್ಲಿನರಿ ಆ್ಯಕ್ಷನ್ ಆಗಬೇಕು, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗಬೇಕು, ಅದರಿಂದ ಆಗುತ್ತೆ. ಕೆಲವೊಂದು ಫೈನಾನ್ಷಿಯಲ್ ಇಶ್ಯೂಸ್ಗಳಲ್ಲೂ ಕೂಡ ಭಾಳಷ್ಟು ಏನೋ ಬಿಲ್ಸ್ಗಳು ಎಕ್ಸಾರ್ಬಿನೆಂಟ್ ಆಗಿ ಇದರೊಳಗಡೆ ಮಾಡಿದ್ದಾರೆ ಅನ್ನೋಂಥ ಅದನ್ನು ಕೂಡ ನಾವು ಪರೀಕ್ಷೆ ಮಾಡಿಕೊಂಡು ನಾವು ಸಂಬಂಧಪಟ್ಟ ಇಲಾಖೆಗೆ ರೆಕಮೆಂಡೇಷನ್ ಇದರೊಳಗಡೆ ನಾವು ಮಾಡ್ತೀವಿ.